ಅದು ಒಂದು ವಿಡಿಯೋ ಡಿಲೀಟ್ ಮಾಡಿದ್ರೆ ಇನ್ನೊಂದು 100 ವಿಡಿಯೋ ಮಾಡ್ತೀವಿ ನಾವು. ಪೊಲೀಸರನ್ನ ತೋರಿಸಿ ಬಡ್ಡಿ ದಂಧೆ ವಸೂಲಿ ಮಾಡೋದು. ಆ ರೀತಿ ಅವರು ಪೊಲೀಸರನ್ನ ಬೆದರುಗೊಂಬೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಪೊಲೀಸರ ಮನೆಗಳಿಗೆ ಹೋಗಿ ಹಲ್ಲೆ ಮಾಡಿ ನೀವು ಬಡ್ಡಿಯನ್ನ ವಸೂಲಿ ಮಾಡಬಾರದು ಅಂತ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈ ಅಕ್ರಮ ಬಡ್ಡಿ ದಂಧೆ ನಿಲ್ಲಿಸೋದು ನಮ್ಮೆಲ್ಲರ ಒಂದು ಹೊಣೆ ಆಗಿದೆ, ಜವಾಬ್ದಾರಿಯಾಗಿದೆ. ವಿಡಿಯೋ ಮಾಡಿ ಈ ಜನಜಾಗೃತಿ ಮಾಡೋದು ಅಪರಾಧ ಅಲ್ಲ. ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ, ಯೂಟ್ಯೂಬ್ ನಿಂತರ ಅದಕ್ಕೆ ID ಕಾರ್ಡ್ ಕೊಡಿ, ಅದನ್ನ ಕೊಡಿ ಅಂತ ಕೇಳೋ ಪ್ರಶ್ನೆನೇ ಬರೋದಿಲ್ಲ. ನೀವು ಬಹಿರಂಗ ಚರ್ಚೆಗೆ ಬನ್ನಿ, ನಿಮ್ದು ಎಷ್ಟು ಸರಿ ಇದೆ, ನ್ಯಾಯಯುತವಾಗಿ ಎಷ್ಟು ನಡೆಸ್ತಾ ಇದ್ದೀರಿ ಅದನ್ನ ಬಗ್ಗೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ರೆ ಅವರು ರಿಸೈನ್ ಮಾಡಿ ಓಡಿ ಹೋದ್ರು. ಅವ್ರು ವಯಸ್ಸಿನವ್ರು ಇನ್ನೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ದಾಖಲೆಗಳ ಸಮೇತವಾಗಿ ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ. ರಂಜನ್ ರಾಯರು ಅವ್ರ ಮೇಲೆ ಕ್ರಿಮಿನಲ್ ರಿಟ್ ಪಿಟಿಷನ್ ಹಾಕಿದ್ದಾರೆ. ಸಾಕಷ್ಟು ಬ್ಯಾಂಕ್ಗಳಿಗೆ ತಕ್ಷಣ ಸಾಲ ಕೊಡುವಂತ ಯೋಜನೆಗಳಿದೆ, ಮುದ್ರಾ ಯೋಜನೆಗಳಿದೆ. ಆದ್ರೆ ಆ ಯೋಜನೆಗಳಿಗೆ ಎಲ್ಲವನ್ನು ಕೂಡ ಇವರು ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ಇನ್ನು ಮೇಲೆ ನೀವು ಯಾವುದೇ ಬಡ್ಡಿಯನ್ನ ಕಟ್ಟಬೇಡಿ.